ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಸುಳ್ಳು ಸುದ್ದಿಗಳನ್ನ ಉಸಿರಾಡುವ ಭಾರತ ಇಂದಿನ ವಿಶೇಷ ಸುದ್ದಿಗೆ ಎಲ್ಲರಿಗೂ ಸ್ವಾಗತ. ಜಾಲತಾಣಗಳ ಸುಳ್ಳು ಸುದ್ದಿಗಳ ಬಗೆಗಿನ ಜಾಗತಿಕ ಅಧ್ಯಯನವು ಭಾರತವು ಈ ವಿಷಯದಲ್ಲಿ ನಂಬರ್ 1 ಎಂದು ಹೇಳಿದೆ. ಅದಕ್ಕೆ ಸಂತೋಷಿಸುವುದು ಸರಿಯಲ್ಲ. ಏಕೆ? ಬನ್ನಿ ನೋಡೋಣ. ಸತ್ಯ ಮತ್ತು ಸುಳ್ಳುಗಳ ನಡುವೆ ನಿರಂತರ ಯುದ್ಧ ನಡೆಯುತ್ತಲೇ ಇದೆ. ಜಗತ್ತಿನಲ್ಲಿ ಅತಿ ದೀರ್ಘಕಾಲದಿಂದ ನಡೆಯುತ್ತಿರುವ ಯುದ್ಧವಿದು. ಬಹುಶಃ ನಿಲುಗಡೆಯೇ ಕಾಣದ ಸುಳ್ಳು ಸತ್ಯಗಳ ಯುದ್ಧವು ಮಾನವನು ಮಾತು ಕಲಿತಾಗಿನಿಂದಲೂ ಇದೆ. ಅದಕ್ಕೆ ಮೊದಲು ಕಪಟತನ ಇತ್ತಾದರೂ ಸತ್ಯ ಸುಳ್ಳುಗಳಿಗೆ ಅವಕಾಶವಿರಲಿಲ್ಲ. ಸಾಮಾನ್ಯವಾಗಿ ಸತ್ಯಕ್ಕೆ ಎಂದಿದ್ದರೂ ಜಯ ಎಂದು ಹೇಳಲಾಗುತ್ತದೆ. ಆದರೆ ವಂಚನೆಗಳ ಗೆಲುವು ಏನು ಸಾಮಾನ್ಯ ಪ್ರಮಾಣದಲ್ಲಿ ಇಲ್ಲ. ಜಾಲತಾಣದ ಇಣುಕು ಹೆಚ್ಚಾದಂತೆ ಕೆಲವರು ರಾಜಕಾರಣಿಗಳ, ರಾಜಕೀಯ ಪಕ್ಷಗಳ ಪರವಾಗಿ ಸುಳ್ಳು ಹರಡುವುದನ್ನೇ ಉದ್ಯೋಗ ಮಾಡಿಕೊಂಡು ಹಣವನ್ನ ಸಂಪಾದನೆ ಮಾಡುತ್ತಿದ್ದಾರೆ. ಸುಳ್ಳು ಸುದ್ದಿ ಜಾಲ ಬಲೆಗೆ ಏರಿಸುವವರಿಗೆ 7 ವರ್ಷ ಕಾನೂನು ಎಂಬುವುದೆಲ್ಲ ಬಂದಿದೆ. ಆದರೆ ನಾವು ಆ ಮೂಲಕ ನಿರುದ್ಯೋಗ ನಿವಾರಿಸಿದ್ದೇವೆ ಎಂದು ಖಾಸಗೀಯವಾಗಿ ಹೇಳುವ ರಾಜಕಾರಣಿಗಳ ಇಲ್ಲವೇ ರಾಜಕೀಯ ಪಕ್ಷಗಳ ವಿರುದ್ಧ ಈ ಕಾನೂನು ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು ಎಂದು ನಂಬಿಕೆ ಇಲ್ಲ. ಒಂದು ಕೊಲೆಯಲ್ಲಿ ಮುಖ್ಯ ಆರೋಪಿಯನ್ನು ಬಂಧಿಸಿಲ್ಲ ಎಂದು ಪೋಸ್ಟ್ ಮಾಡಿದ್ದ ಮಂಗಳೂರಿನ ಒಬ್ಬರನ್ನು ಪೊಲೀಸರು ಠಾಣೆಗೆ ಕರೆಸಿ ವಿಚಾರಿಸಿದರು. ಆದರೆ ಅವರಲ್ಲಿ ಅಂತ ಯಾವುದೇ ಸಾಕ್ಷ್ಯ ಬಿಡಿ ಹೆಸರು ಕೂಡ ಇರಲಿಲ್ಲ. ದೊಡ್ಡ ಕುಳಗಳು ಬಲೆಗೆ ಬೀಳುವುದಿಲ್ಲ ಎಂದು ಬರೆಯಬಹುದು. ಇಂಥ ಪ್ರಕರಣದಲ್ಲಿ ದೊಡ್ಡ ಕುಳದ ಬಂಧನ ಆಗಿಲ್ಲ ಎಂದು ಬರೆಯಬೇಕಾದರೆ ದೊಡ್ಡ ಕುಳ ಯಾರು ಎನ್ನುವ ಸಾಮಾನ್ಯ ಮಾಹಿತಿಯು ನಿಮ್ಮ ಬಳಿ ಇಲ್ಲದಿದ್ದರೆ ನೀವೇ ತಪ್ಪಿತಸ್ಥರಾಗುತ್ತೀರಿ. ಪುರಂದರದಾಸರಂತೂ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ದೇವರು ಎಂದಿದ್ದಾರೆ. ನಾವು ಸುಳ್ಳು ನಮ್ಮಲ್ಲಿಲ್ಲ ಎನ್ನುತ್ತಾ ಸುಳ್ಳಿನ ಗೆಳೆಯರಾಗಿದ್ದೇವೆ. ಸುಳ್ಳೇ ನಮ್ಮ ದೇವರು ಎನ್ನುವುದಕ್ಕೆ 2 ಅರ್ಥವಿದೆ. ನೇರ ನೋಟಕ್ಕೆ ನಮ್ಮ ದೇವರೇ ಸುಳ್ಳು ಎಂದಂತೆ ಇದೆ. ಆದರೆ ಸುಳ್ಳೇ ನಮ್ಮ ದೇವರು ಎಂದು ಪ್ರಶ್ನೆಯ ಗುರುತು ಇಟ್ಟರೆ ಅರ್ಥವೇ ಬೇರೆಯಾಗುತ್ತದೆ. ನಮ್ಮ ದೇವರೇನು ಸುಳ್ಳೆ ಎಂದು ಕೇಳಿದಂತೆ ಆಗುತ್ತದೆ. ಅಂದರೆ ದೇವರು ಸುಳ್ಳಲ್ಲ ಎಂದು ಅರ್ಥ. ಆದರೆ ದಾಸರು ಅದನ್ನ ನೇರ ಹೇಳದೆ ಹೀಗೆ ಹೇಳಿರುವುದು ಅವರಿಗೆ ದೇವರ ವಿಷಯದಲ್ಲಿ ಕೆಲವರ ಉದರ ವೈರಾಗ್ಯ ಹೇಸಿಗೆ ತಂದಿರಬೇಕು. ಇತಿಹಾಸ, ಪುರಾಣ ಎಲ್ಲ ಕಡೆ ಸುಳ್ಳಿನ ಆಟ ಇದ್ದೇ ಇದೆ. ಅತಿ ಮುಖ್ಯವಾದ ಸುಳ್ಳು ಧರ್ಮರಾಯನು ಅಶ್ವತ್ಥಾಮನ ಹತ ಎಂದು ಹೇಳಿ ನಿಧಾನವಾಗಿ ಆನೆ ಎಂದು ಹೇಳಿದ್ದು. ಕುಂಜರ ಎಂದರೆ ಆನೆ ಎಂದು ಹೇಳುವಾಗ ಕೃಷ್ಣನು ಶಂಖವನ್ನು ಊದಿ ಆನೆ ಎನ್ನುವುದು ಯಾರಿಗೂ ಕೇಳದಂತೆ ಮಾಡಿದ್ದು. ಸ್ವಾರ್ಥವಿಲ್ಲದ, ಬೇರೆ ಯಾರಿಗೂ ಅನ್ಯಾಯವಾಗದ ಒಂದು ಸುಳ್ಳಿನಿಂದ ಯಾರಿಗಾದರೂ ಒಳ್ಳೆಯದು ಮಾತ್ರ ಆಗುವುದಾದರೆ ಸುಳ್ಳು ಹೇಳಬಹುದು ಎಂದು ಮಹಾತ್ಮರು ಹೇಳಿದ್ದಾರೆ. ಆದರೆ ಸುಳ್ಳಿನ ಸಮಸ್ಯೆ ಎಲ್ಲಿ ಇದೆ ಎಂದರೆ, ಒಂದು ಸುಳ್ಳನ್ನು ಸಾಧಿಸಬೇಕಾದರೆ ಇನ್ನೊಂದು ಸುಳ್ಳು ಎಂದು ಅದು ಸರಪಳಿಯಾಗುವುದು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಂದೊಂದು ಗಾದೆ ಇರುವುದು ಒಳಿತಿಗಾಗಿ, ಸುಳ್ಳು ಹೇಳು ಎಂಬುವುದಕ್ಕೆ. ಆದರೆ ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡರೆ ಸುಖ ಸಂಸಾರಕ್ಕೆ ಮತ್ತೆ 1000 ಸುಳ್ಳು ಹೇಳಬೇಕಾಗುತ್ತದೆ. ಸುಳ್ಳು ಇರುವುದರಿಂದ ಸತ್ಯಕ್ಕೆ ಬೆಲೆ ಇದೆ, ಸರಿ. ಆದರೆ ಇಂದು ಜಗತ್ತನ್ನು ಜಗದಗಲ ಬಲೆಯ ಸುಳ್ಳು ಆಳುತ್ತಿದೆ. ಅದರಲ್ಲೂ ಸುಳ್ಳಿನ ಭಾರತವು ವಿಶ್ವಗುರು ಪಟ್ಟವನ್ನು ಪಡೆದಿದೆ. ಈ ಸುಳ್ಳುಗಳಿಂದಾಗಿ ಫ್ಯಾಕ್ಟ್ ಚೆಕ್ ಅರ್ಥಾತ್ ಸತ್ಯ ಏನು ಎಂದು ಹೇಳುವ ಮಾಧ್ಯಮಗಳೇ ಬಂದು ಯಶಸ್ವಿಯಾಗಿದೆ ಎಂದರೆ ಸುಳ್ಳಿನ ರಾಶಿ ಎಷ್ಟು ದೊಡ್ಡದಿರಬೇಕು. ಪೌರ ಕಾರ್ಮಿಕರು ಎಷ್ಟು ಬಾರಿ ಎತ್ತಿದರೂ ಮಹಾನಗರ ಪಾಲಿಕೆಗಳ ಕಸ ಮುಗಿಯುವುದಿಲ್ಲ. ಈಗ ಅಂತರಬಲೆ ಸುಳ್ಳು ಅಷ್ಟೊಂದು ದೊಡ್ಡ ಕಸವಾಗಿದೆ. ಸುಳ್ಳುಗಳಿಂದಾಗಿ ಗುಂಪು ದಾಳಿ ನಡೆದು ಕಳೆದ ವರ್ಷ ಭಾರತದಲ್ಲಿ 20 ಜನರು ಸುಮ್ಮನೆ ಕೊಲ್ಲಲ್ಪಟ್ಟರು. ವರ್ಲ್ಡ್ ಎಕನಾಮಿಕ್ ಫೋರಂನ 2024ರ ಗ್ಲೋಬಲ್ ರಿಸ್ಕ್ ವರದಿಯಂತೆ ಸುಳ್ಳು ಮಾಹಿತಿ ಮತ್ತು ಸುಳ್ಳೇ ಹಂಚುವುದರಲ್ಲಿ ಭಾರತವು ಜಗತ್ತಿನಲ್ಲಿಯೇ 1ನೇ ಸ್ಥಾನದಲ್ಲಿದೆ. ಇಡೀ ಜಗತ್ತಿನಲ್ಲಿ ರಾಜಕೀಯ ಮಸಲತ್ತಿಗಾಗಿ ಹಾಗೂ ರಾಜಕೀಯ ಲಾಭಕ್ಕಾಗಿ ಜಾಲತಾಣಗಳಲ್ಲಿ ಸುಳ್ಳನ್ನು ಹರಡುವುದು ಭಾರತದಲ್ಲಿ ಉದ್ಯಮದಂತೆ ಬೆಳೆದಿದೆ ಎನ್ನುತ್ತಾರೆ ಸ್ಕೂಲ್ ಆಫ್ ಇನ್ಫಾರ್ಮೇಶನ್ ಸ್ಟಡೀಸ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ ಡೆಮಾಕ್ರಸಿ ಅಂಡ್ ಲೇಬರ್ನ ಪ್ರೊಫೆಸರ್ ಜಿಯೋಜಿತ್ ಪಾಲ್. ಸುಳ್ಳು ಸುದ್ದಿ ಬಗೆಗಿನ ಜಾಗತಿಕ ವರದಿಯು ಭಾರತೀಯರಲ್ಲೇ ತಲೆ ತಗ್ಗಿಸುವಂತೆ ಮಾಡಿದೆ. ಸುಳ್ಳು ಸುದ್ದಿಗಳನ್ನು ಉಸಿರಾಡುವುದು ಭಾರತ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬಂದು ಬಿಡೋಣ. ದಿಟ ಸಟೆ ಕದನದಲ್ಲಿ ದಿಟ ಗೆಲ್ಲಲಿ ಎನ್ನಬಹುದು.
ಹೊರತು ಸಟೆ ಸೋಲುತ್ತದೆ ಎಂದು ಧೈರ್ಯದಿಂದ ಹೇಳುವ ಕಾಲ ಇದಲ್ಲ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.